ಅತ್ಯಾಚಾರ ಆರೋಪಿ ಜೊತೆ ಪುತ್ತೂರಿನ ಪ್ರಜ್ವಲ್ ಘಾಟೆ ಫೋಟೋ ವೈರಲ್ ವಿಚಾರಕ್ಕೆ ಸಂಬಂಧಿಸಿ ಪುತ್ತೂರಿನಲ್ಲಿ ಬಿಜೆಪಿ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅನಾವಶ್ಯಕವಾಗಿ ಬಿಜೆಪಿ ಕಾರ್ಯಕರ್ತ ಪ್ರಜ್ವಲ್ ಘಾಟೆಯ ತೇಜೋವಧೆ ಆಗ್ತಾ ಇದೆ. ಮಾಧ್ಯಮದ ಮೇಲೆ ಅಪಾರವಾದ ಗೌರವ ನನಗಿದೆ. ಸತ್ಯಾಸತ್ಯತೆಯನ್ನ ಸಮಾಜಕ್ಕೆ ತೋರಿಸುವಂತಹ ಕೆಲಸ, ನ್ಯಾಯ ಒದಗಿಸುವಂತಹ ಕೆಲಸ ಮಾಧ್ಯಮದಿಂದ ಆಗಬೇಕಾಗಿದೆ. ಯಾವುದೋ ಒತ್ತಡಕ್ಕೆ ಮಣಿದು ಸುಳ್ಳು ಸುದ್ದಿಗಳನ್ನು ಹಾಕಿರುವಂಥದ್ದು ನನಗೆ ನೋವು ತಂದಿದೆ. ಆರೋಪಿಯ ರೀತಿಯಲ್ಲಿ ಪ್ರಜ್ವಲ್ ಘಾಟೆಯನ್ನ ಬಿಂಬಿಸಿರುವುದು ಖಂಡನೀಯ. ಮಾಧ್ಯಮದಲ್ಲಿ ಬಂದಿರುವಂತಹ ವಿಷಯಕ್ಕೂ ಪ್ರಜ್ವಲ್ ಘಾಟೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಬಿಜೆಪಿಯ ಕಾರ್ಯಕರ್ತನಾಗಿ ಪ್ರಜ್ವಲ್ ಘಾಟೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಪ್ರಜ್ವಲ್ ಘಾಟೆ ವಿಚಾರದಲ್ಲಿ ಮಾಧ್ಯಮದಲ್ಲಿ ಬಂದಂತಹ ಸುದ್ದಿ ಸುಳ್ಳು ಮತ್ತು ಖಂಡನೀಯ ಎಂದು ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪಷ್ಟನೆ ನೀಡಿದ್ದಾರೆ. ನಿನ್ನೆ ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳು ಬಂದಿದ್ದರು. ನನಗೆ ಆ ಘಟನೆಯ ಬಗ್ಗೆ ಅತ್ಯಂತ ನೋವಿದೆ. ಅಂತಹ ಘಟನೆ ಮುಂದಿನ ದಿವಸದಲ್ಲಿ ಆಗಬಾರದು ಅನ್ನತಕ್ಕಂತಹ ಮಾನಸಿಕತೆ ನಮ್ಮೆಲ್ಲರಲ್ಲಿ ಇದೆ. ಆದರೆ ಇದನ್ನು ವಿಷಯಾಂತರ ಮಾಡಿ ಯಾರೋ ಅಮಾಯಕರನ್ನ ಈ ವ್ಯವಸ್ಥೆಗೆ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಲ್ವಾ, ಅವರಿಗೆ ಆ ಭಗವಂತನೇ ಬುದ್ಧಿ ಕೊಡ್ತಾನೆ ಅಂತಕ್ಕಂಥ ಶಾಸ್ತಿಯನ್ನು ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ವಿಶ್ವಕರ್ಮ ಸಮುದಾಯ ಇವತ್ತು ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಮುದಾಯ. ರಾಜಕಾರಣಕ್ಕೋಸ್ಕರ ನಾನು ಏನೂ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ರಾಜಕಾರಣದ ಬೇರೆ, ಈ ರೀತಿಯ ದುರಂತ ಸನ್ನಿವೇಶಗಳು ಬೇರೆ. ಆದರೆ ಇವೆಲ್ಲವನ್ನು ಆ ಮಹಾಲಿಂಗೇಶ್ವರ ದೇವರು ಸರಿ ಮಾಡಿಕೊಡಬೇಕು. ಯಾರು ಇದನ್ನು ಆರಂಭದಲ್ಲಿ ಇದನ್ನು ಸಸೂತ್ರವಾಗಿ ನಡೆಸಿಕೊಡ್ತಾರೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾರ, ಅವರು ಮತ್ತೊಮ್ಮೆ ಇದನ್ನು ಪ್ರಯತ್ನ ಮಾಡಿ ಆ ಎರಡೂ ಕುಟುಂಬವನ್ನು ಜೋಡಿಸಬೇಕು ಮತ್ತು ಅವರು ಸಂಸಾರ ಮಾಡತಕ್ಕಂಥ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ವಿನಂತಿಯ ಜೊತೆಗೆ ಇವತ್ತು ನೀವೆಲ್ಲ ಸತ್ಯಾಸತ್ಯತೆಯ ಬಗ್ಗೆ ಸಮಾಜಕ್ಕೆ ತೋರಿಸುವವರು. ಆದರೆ ವಾಸ್ತವವನ್ನು ಅರಿತುಕೊಂಡು ಈ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬಹುದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನೀವು ಕೂಡ ಈ ಕ್ಷೇತ್ರದ ಶಾಸಕರಿಗೆ ಒಂದಷ್ಟು ಸಲಹೆಗಳನ್ನು ಕೊಡಬೇಕು. ಅವರು ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಎಲ್ಲಿಯೂ ಕೂಡ ಆಗಬಾರದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಒಳ್ಳೆಯ ಹೆಜ್ಜೆಯನ್ನು ಇಡಬೇಕು. ಯಾರು ಕೂಡ ಇದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳದೆ ದ್ವೇಷ ಅಸೂಯೆಯನ್ನು ಈ ಸಂದರ್ಭದಲ್ಲಿ ತೋರಿಸದೆ, ಯಾವ ಮನೆಯೊಳಗೆ ನಡೆದಿರ್ತಕ್ಕಂಥ ಘಟನೆಯನ್ನು ಆ ರಸ್ತೆಯಲ್ಲಿ ತೋರಿಸತಕ್ಕಂಥ ಮಾನಸಿಕತೆ ಇದೆ ಅಲ್ವಾ, ಅವೆಲ್ಲವನ್ನು ಬಿಟ್ಟು ಇದು ನನ್ನ ಮನೆಯಲ್ಲಿ ಆದರೆ ನಾನು ಯಾವ ಮಾನಸಿಕತೆಯಲ್ಲಿ ಇರ್ತೇನೆ ಅನ್ನೋದನ್ನು ಅರಿತುಕೊಂಡು ಮುಂದಿನ ದಿವಸದಲ್ಲಿ ಹೆಜ್ಜೆಯನ್ನು ಇಡಬೇಕು ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ವಿಶ್ವಕರ್ಮ ಸಮುದಾಯದ ಜೊತೆಗೆ ನಾನಿದ್ದೇನೆ, ಇಡೀ ಹಿಂದೂ ಸಮಾಜದ ಜೊತೆಗೆ ನಾನಿದ್ದೇನೆ. ಅವರು ಯಾವ ರೀತಿಯ ಹೋರಾಟವನ್ನು ಮಾಡ್ತಾರೆ ನಾನು ಮತ್ತೆ ಆಗ ಕೂಡ ಉಲ್ಲೇಖವನ್ನು ಮಾಡಿದೆ. ಪೊಲೀಸ್ ಇಲಾಖೆ ಮತ್ತೆ ಆಗ್ರಹವನ್ನು ನಾನು ಪಡಿಸ್ತಾ ಇದ್ದೇನೆ. ಆರೋಪಿಯನ್ನು ಬಂಧನ ಮಾಡಿ, ಕಾನೂನಿಗೆ ಗೌರವವನ್ನು ಕೊಡಿ. ಯಾವ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೇಳಲಿಕ್ಕೆ ಹೋಗಿರತಕ್ಕಂಥ ಕುಟುಂಬಕ್ಕೆ ನ್ಯಾಯ ಕೊಡಿ. ಯಾರು ಆರೋಪಿ ಇದ್ದಾನೆ ಅವನಿಗೆ ಶಿಕ್ಷೆ ಆಗಲಿ, ಆ ತಾಯಿಗೆ ಬದುಕು ಕರುಣಿಸಲಿ. ಆ ಎರಡೂ ಸಂಸಾರಗಳು ಸುಖ ಸಂತೋಷ ನೆಮ್ಮದಿಯಿಂದ ಬದುಕಿ ಆ ಅಮಾಯಕಲಾಗಿರ್ತಕ್ಕಂಥ ಆ ಮಗುವಿಗೆ ಆ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಕಾಳಜಿ ಮತ್ತು ಆ ಯೋಚನೆಯನ್ನು ಎರಡೂ ಕುಟುಂಬಗಳು ಮಾಡಲಿ ಅನ್ನತಕ್ಕಂಥ ಆಶಯ ನಮ್ಮದಿದೆ. ಅದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಎಲ್ಲ ಹೋರಾಟಗಳಲ್ಲಿ ನಾನು ಕೂಡ ಜೊತೆಯಾಗಿ ನಿಲ್ತೇನೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾವಶ್ಯಕವಾಗಿ ಒಬ್ಬ ಬಿಜೆಪಿ ನಾಯಕನ, ಪ್ರಜ್ವಲ್ ಘಾಟೆ ಅನ್ನತಕ್ಕಂಥ ಬಿಜೆಪಿ ನಾಯಕನ ತೇಜೋವಧೆ ಮಾಡತಕ್ಕಂಥ ಪ್ರಯತ್ನ ನಡೆದಿದೆ. ಇವತ್ತು ಮಾಧ್ಯಮದವರ ಮೇಲೆ ಅತೀವವಾಗಿರ್ತಕ್ಕಂಥ ಪತ್ರಿಕೆಯವರ ಮೇಲೆ ನಮಗೆ ಗೌರವ ಇದೆ. ಸತ್ಯಾಸತ್ಯತೆಯನ್ನು ಸಮಾಜಕ್ಕೆ ತೋರಿಸುವಂತಹ ಕೆಲಸ, ಎಲ್ಲಿ ಯಾವುದು ತಪ್ಪಾಗಿದೆ ಅವರಿಗೆ ನ್ಯಾಯ ದೊರಕಿಸತಕ್ಕಂಥ ಕೆಲಸ ಕಾರ್ಯವನ್ನ ಪತ್ರಿಕಾ ಧರ್ಮದವರು ಮಾಡಬೇಕು ಹೊರತು ಯಾರ್ದೋ ಒತ್ತಡಕ್ಕೆ ಮಣಿದು ಈ ರೀತಿಯ ಸುಳ್ಳು ಆಪಾದನೆಗಳನ್ನು ಮಾಧ್ಯಮಗಳ ಮುಖಾಂತರ ಪ್ರಕಟಿಸಿರುವಂಥದ್ದು ಅತ್ಯಂತ ನೋವು ತಂದಿದೆ. ಪ್ರಜ್ವಲ್ ಘಾಟೆಗೆ ಮತ್ತು ಈ ಆರೋಪಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಮಾಧ್ಯಮದ ಮುಖಾಂತರ ಬಂದಿರತಕ್ಕಂಥ ಯಾವುದೇ ಘಟನೆಗೂ ಪ್ರಜ್ವಲ್ ಘಾಟೆಗೆ ಯಾವುದೇ ಸಂಬಂಧ ಇಲ್ಲ. ಭಾರತೀಯ ಜನತಾ ಪಕ್ಷದ ನಾಯಕನಾಗಿ ಇವತ್ತು ಆ ಪಕ್ಷದ ಕೆಲಸ ಕಾರ್ಯವನ್ನು ಘಾಟೆ ನಿರ್ವಹಿಸ್ತಾರೆ ಹೊರತು ಈ ರೀತಿಯ ಯಾವುದೇ ಈಗ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸುಳ್ಳು ಹೇಳಿಕೆಗಳು ಮತ್ತು ಸುಳ್ಳು ಪ್ರಚಾರಗಳನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಬಿಜೆಪಿ ಮುಖಂಡರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ್ ಅವರಿದ್ದಾರೆ. ಪುತ್ತಿಲ್ ಅವರೇ, ನಮಸ್ತೆ ಸರ್.
ನಮಸ್ತೆ. ನಮಸ್ತೆ ಸರ್. ಸದ್ಯ ಈಗ ಬಹಳಷ್ಟು ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಕರಾವಳಿ ಭಾಗದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇರುವಂತಹ ಲವ್ ಧೋಕಾ ಸೆಕ್ಸ್ ಪ್ರಕರಣ, ಜೊತೆಗೆ ಆರೋಪಿಯ ಜೊತೆ ಪ್ರಜ್ವಲ್ ಘಾಟ್ ಎನ್ನುವಂತಹ ಯುವಕ ಇದ್ರು, ಆ ಫೋಟೋ ವೈರಲ್ ಆಗಿತ್ತು. ಎಲ್ಲ ವಿಚಾರ ಇವತ್ತು ಬೆಳಿಗ್ಗೆಯಿಂದ ಬಹಳಷ್ಟು ಹರಿದಾಡ್ತಾ ಇದೆ. ಇವೆಲ್ಲದ ನಡುವೆ ನಾನು ಪುತ್ತಿಲ ಅವರ ಜೊತೆ ಫಸ್ಟ್ ರಿಯಾಕ್ಷನ್ ಕೇಳ್ತಾ ಇರುವಂಥದ್ದು ಈ ಒಂದು ಕೇಸ್ ಬಗ್ಗೆ, ಪ್ರಕರಣ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕಂದರೆ ತಾವು ಪುತ್ತೂರು ಭಾಗದಲ್ಲಿ ಪ್ರಚಲಿತದಲ್ಲಿರುವಂತಹ ವ್ಯಕ್ತಿ, ಜೊತೆಗೆ ಆ ಭಾಗದಲ್ಲಿ ಬಹಳಷ್ಟು ಜನರ ಬೆಂಬಲವನ್ನು ಪಡೆದುಕೊಂಡಿದ್ದಂತಹ ವ್ಯಕ್ತಿ. ಸೊ ದ್ಯಾಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು, ಈ ಒಂದು ಪ್ರಕರಣದ ಬಗ್ಗೆ ಪುತ್ತಿಲ ಅವರ ಸ್ಟ್ಯಾಂಡ್ ಏನು ಸರ್? ಫಸ್ಟ್ ರಿಯಾಕ್ಷನ್ ನೋಡಿ, ಮೊನ್ನೆ ನಡೆದಿರತಕ್ಕಂತಹ ಘಟನೆ, ಅದರ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಷಾದ ಇದೆ. ಓಕೆ. ಆ ನಡೆದಿರತಕ್ಕಂತಹ ಘಟನೆಯ ಬಗ್ಗೆ ಸಾಕಷ್ಟು ಇವತ್ತು ಹಿಂದೂ ಸಮಾಜ ಆ ಪ್ರಕರಣವನ್ನ ಮುಗಿಸಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯವನ್ನ ನಿರ್ವಹಿಸಿದೆ. ಓಕೆ. ಈ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ 2 ಮನೆಯವರನ್ನ ಸೇರಿಸಿ ಸೌಹಾರ್ದಯುತವಾಗಿ ಮುಗಿಸಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಮಾತುಕತೆ ನಡೆದಿರುವಂತದ್ದು ಕೂಡ ನಿಮಗೆ ಗೊತ್ತಿದೆ. ಆದ್ರೆ ಕೊನೆಯ ದಿವಸಗಳಲ್ಲಿ ಆ ಮಾತುಕತೆ ಮುರಿದಿರತಕ್ಕಂತಹ ಪರಿಣಾಮ ಆ ಪ್ರಕರಣಕ್ಕೆ ನ್ಯಾಯ ಒದಗಿಸಿ ಕೊಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಸಂತ್ರಸ್ತೆಯ ಕುಟುಂಬದವರು ಇವತ್ತು ಆರೋಪಿಯ ವಿರುದ್ಧ ಕೇಸು ದಾಖಲು ಮಾಡಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ. ಇವತ್ತು ನಾವು ಪೊಲೀಸ್ ಇಲಾಖೆಯನ್ನು ಕೂಡ ಆಗ್ರಹಿಸುವಂತದ್ದು, ಆ ಸಂತ್ರಸ್ತೆಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಯಾರು ಆರೋಪಿಗಳಿದ್ದಾರೆ ಅವರನ್ನ ಬಂಧನ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ನಾವು ಕೂಡ ಇಲಾಖಾಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ, ಈ ರೀತಿಯ ಘಟನೆಗಳು ನಡೆದಂತ ಅನೇಕ ಸಂದರ್ಭಗಳಲ್ಲಿ ಇಲಾಖೆ ಅತ್ಯಂತ ಯಶಸ್ವಿಯಾಗಿ ಪ್ರಕರಣವನ್ನ ಭೇದಿಸಿ ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ಕಾರ್ಯವನ್ನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನ್ಯಾಯಾಂಗದಲ್ಲಿ ನ್ಯಾಯ ಸಿಗ್ತದೆ ಅನ್ನತಕ್ಕಂತ ವಿಶ್ವಾಸ ನಮ್ ಜೊತೆಗಿದೆ. ವಿಶ್ವಕರ್ಮ ಸಮುದಾಯದವರ ಜೊತೆ, ಅವರು ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂತ ಸಮುದಾಯ ವಿಶ್ವಕರ್ಮ ಸಮುದಾಯ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜಕ್ಕೆ ಯಾವುದೇ ವಿರೋಧಗಳು ಅಥವಾ ಈ ರೀತಿಯ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಜಾತಿಯನ್ನ ನೋಡದೆ, ಅದು ಪೂಜಾರಿ ಇರಬಹುದು, ಗೌಡ ಇರಬಹುದು, ಬ್ರಾಹ್ಮಣ ಇರಬಹುದು, ಬಿಲ್ಲವ ಇರಬಹುದು, ನಾಯಕ ಇರಬಹುದು, ಯಾರಿದ್ರು ಕೂಡ ಆ ಹಿಂದೂ ಸಮಾಜಕ್ಕೆ ಆಗಿರತಕ್ಕಂತ ನೋವು ನನ್ನ ನೋವು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಪ್ರತಿ ಸಂದರ್ಭದಲ್ಲಿ ಕೂಡ ನಾವು ನ್ಯಾಯ ದೊರಕಿಸ್ತಕ್ಕಂತ ಕೆಲಸ ಕಾರ್ಯವನ್ನ ಮಾಡಿದ್ದೇವೆ. ಆ ಪ್ರಕರಣಕ್ಕೆ ನ್ಯಾಯ ಸಿಗ್ತದೆ ಅನ್ನುವಂತ ವಿಶ್ವಾಸ ನಮ್ ಜೊತೆಗಿದೆ. ಓಕೆ. ತಾವು ಹಾಗಾದ್ರೆ ಆ ಒಂದು ಹೆಣ್ಮಗಳ ಪರವಾಗಿ ಇದ್ದೀರಿ, ನೊಂದಿರುವಂತ ಹೆಣ್ಮಗಳ ಪರವಾಗಿ ಅಲ್ವಾ? ನೋಡಿ, ಸಂತ್ರಸ್ತೆಯ ಪರವಾಗಿ ನಿಲ್ಲಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಇದು 2 ಕುಟುಂಬದ ನಡುವೆ ನಡೆದಿರ್ತಕ್ಕಂತಹ ಘಟನೆ. ಇದು ಯಾವುದೋ ರಸ್ತೆ ಬದಿಯಲ್ಲಿ ಹೋರಾಟ ಮಾಡುವಂತ ಅಥವಾ ಯಾವುದೋ ಒಂದು ಅಂಗಡಿ ಬಾಗಿಲಲ್ಲಿ ಕೂತು ಮಾತನಾಡುವಂತ ವಿಷಯ ಅಲ್ಲ. ಅದಕ್ಕೋಸ್ಕರ ಇದು ಸೌಹಾರ್ದಯುತವಾಗಿ ಮುಗಿಸಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಶಾಸಕರು ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಅವರದನ್ನ ಮುಗಿಸಬೇಕು, ಅದು ನ್ಯಾಯ ದೊರಕಿಸಿಕೊಡ್ಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಓಕೆ. ಎಸ್ ಸರ್. ಪುತ್ತಿಲ್ ಅವರೇ, ಈಗ ಇವತ್ತಿನ ವಿಚಾರಕ್ಕೆ ಬರ್ತೀನಿ. ಅಂದ್ರೆ ಇವತ್ತು ತಮ್ಮ ಹೆಸರು ಬಹಳಷ್ಟು ವೈರಲ್ ಆಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಏನಂತ ಹೇಳಿದ್ರೆ ಬಿಜೆಪಿ ಅಲ್ಲಿ ಬಿಜೆಪಿಯಲ್ಲಿ ಕೆಲಸ ಮಾಡ್ತಾನೆ ಕಾರ್ಯಕರ್ತ ಪ್ರಜ್ವಲ್ ಘಾಟೆ ಅವರ ತೆಗೆದಿರುವಂತಹ ಫೋಟೋ, ಅದು ಓಲ್ಡ್ ಫೋಟೋ ಅಂತೆ, ಬಟ್ ಇವತ್ತು ವೈರಲ್ ಆಗ್ತಾ ಇತ್ತು. ಅಂಡ್ ತಮ್ಮ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು, ಪುತ್ತಿಲ ಪರಿವಾರ ಅನ್ನೋದು. ಈ ಒಂದು ವಿಚಾರದ ಬಗ್ಗೆ ತಾವು ಪ್ರೆಸ್ ಮೀಟ್ ಅನ್ನು ಕೂಡ ಕರೆದಿದ್ರಿ, ಏನ್ ಹೇಳ್ತೀರಿ? ವೈ ಪುತ್ತಿಲ ಹೆಸರು ಇವತ್ತು ತಳುಕು ಹಾಕಿಕೊಂಡಿತ್ತು, ಏನ್ ಹೇಳ್ತೀರಿ? ಖಂಡಿತ ನಮಗೆ ಮಾಧ್ಯಮ ಮತ್ತು ಪತ್ರಕರ್ತರ ಮೇಲೆ ವಿಶೇಷವಾಗಿರ್ತಕ್ಕಂತ ಅಭಿಮಾನ ಮತ್ತು ಗೌರವ ಇದೆ. ಈ ಸಮಾಜದಲ್ಲಿ ನೂರಾರು ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಆ ಸತ್ಯಾಸತ್ಯತೆಯನ್ನ ವರದಿಯನ್ನ ಮಾಡಿ ಸಮಾಜದಲ್ಲಿ ನ್ಯಾಯ ದೊರಕಿಸ್ತಕ್ಕಂತ ನೂರಾರು ಕೆಲಸ ಕಾರ್ಯಗಳನ್ನ ಪತ್ರಕರ್ತರು ಮಾಡಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ. ಆದ್ರೆ ಇವತ್ತು ಮೊನ್ನೆ ನಡೆದಿರ್ತಕ್ಕಂತಹ ಘಟನೆಯಲ್ಲಿ ಒಬ್ಬ ಅಮಾಯಕನ ತೇಜೋವಧೆ ಮಾಡತಕ್ಕಂತ ಪ್ರಯತ್ನ ಆಗುತ್ತಾ ಇರುವಂತದ್ದು ಅತ್ಯಂತ ನೋವನ್ನ ತಂದಿದೆ. ನಮ್ಮ ಒಬ್ಬ ಟ್ರಸ್ಟಿನ ಸದಸ್ಯನಾಗಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂತ ಸ್ಥಾನವನ್ನ ನಿರ್ವಹಿಸಿ ಇವತ್ತು ಸಾಮಾಜಿಕ ಕಳಕಳಿಯ ಜೊತೆಗೆ ಕೆಲಸ ಮಾಡತಕ್ಕಂತಹ ಪ್ರಜ್ವಲ್ ಘಾಟೆ ಅನ್ನತಕ್ಕಂತ ಆ ಹುಡುಗ ಆರೋಪಿಯನ್ನ ಕಾರಿನಲ್ಲಿ ಕೊಂಡೋಗಿ ತಪ್ಪಿಸಿದ್ದಾನೆ ಅನ್ನತಕ್ಕಂತ ಸುಳ್ಳು ಹೇಳಿಕೆಗಳನ್ನ ಕೊಟ್ಟು ಅದು ಮಾಧ್ಯಮದ ಮುಖಾಂತರ ಬಿತ್ತರಿಸತಕ್ಕಂತ ಕೆಲಸ ಕಾರ್ಯ ಆಗುವಂತದ್ದು, ಅದು ಆ ಪತ್ರಿಕಾ
ಧರ್ಮಕ್ಕೆ ಮಾಡಿರ್ತಕ್ಕಂತ ಅನ್ಯಾಯ ಅಂತ ನಾನು ಭಾವಿಸಿದ್ದೇನೆ. ಓಕೆ. ಈ ಹಿನ್ನೆಲೆಯಲ್ಲಿ ಸತ್ಯಾಸತ್ಯತೆಯನ್ನ ಅರಿಯದೆ ಅಮಾಯಕರ ತೇಜೋವಧೆ ಮಾಡತಕ್ಕಂತ ಮತ್ತು ಈ ರೀತಿಯ ಸುಳ್ಳು ಪ್ರಚಾರಗಳನ್ನ ಕೊಡತಕ್ಕಂತ ಕೆಲಸ ಕಾರ್ಯವನ್ನ ಮುಂದಿನ ದಿನದಲ್ಲಿ ಯಾರು ಮಾಡಬಾರದು ಅನ್ನತಕ್ಕಂತ ಆಗ್ರಹದ ಜೊತೆಗೆ ಆ ಪ್ರಜ್ವಲ್ ಘಾಟಿಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವರು ಆ ಹಳೆ ಫೋಟೋವನ್ನ ಇವತ್ತು ತೋರಿಸಿ ಇದನ್ನ ವಿಷಯಾಂತರ ಮಾಡತಕ್ಕಂತ ರಾಜಕಾರಣ ಮಾಡತಕ್ಕಂತ ನೂರಾರು ಸಂಗತಿಗಳು ಇವತ್ತು ನಡೀತಾ ಇರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ. ಈ ಘಟನೆಯನ್ನ ನಾನು ಖಂಡಿಸ್ತೇನೆ. ಓಕೆ, ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ಸುಳ್ಳು ಸುದ್ದಿ ಜೊತೆಗೆ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಬಹುಶಃ ಹೇಳ್ತಾ ಇರುವಂತದ್ದು ಪುತಿಲ್ ಅವರು. ಖಂಡಿತ. ಮೊನ್ನೆಯಿಂದ ನೋಡಿ, ಯಾರು ಇದನ್ನ ಎರಡೂ ಕುಟುಂಬದವರನ್ನ ಸೇರಿಸಿ ಅದನ್ನ ನ್ಯಾಯ ಕೊಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಸಮಾಲೋಚನೆಯನ್ನ ಅಧಿಕಾರಿಗಳು ಜವಾಬ್ದಾರಿಯುತ ವ್ಯಕ್ತಿಗಳು ಮಾಡಿದಾರ, ಅವರದ ವಿರುದ್ಧ ಮಾತಾಡಬೇಕಾಗಿತ್ತು. ಯಾವ ಇಲಾಖೆ ಬಂಧನ ಮಾಡ್ಲಿಲ್ಲ, ಆರೋಪಿಯನ್ನ ಬಂಧನ ಮಾಡ್ಲಿಲ್ಲ, ಇಲಾಖೆಯ ವಿರುದ್ಧ ಮಾತಾಡ್ಬೇಕಾಗಿತ್ತು. ಅದು ಬಿಟ್ಟು ಇದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲದ ಸಂಘಟನೆಗಳನ್ನ ಅದಕ್ಕೆ ಜೋಡಿಸತಕ್ಕಂತ ಪ್ರಯತ್ನಗಳು, ರಸ್ತೆಯಲ್ಲಿ ನಿಂತು ಧಿಕ್ಕಾರ ಹಾಕತಕ್ಕಂತಹ ಪ್ರಯತ್ನಗಳು, ಎಲ್ಲಿದ್ಯಪ್ಪ ಅನ್ನುವಂತಹ ರೀತಿಯಲ್ಲಿ ಅವಹೇಳನ ಮಾಡತಕ್ಕಂತ ಕೆಲಸ ಕಾರ್ಯಗಳು, ಅವರವರ ಸಮಾಜದವರಾಗಿ ನೋವಾದಾಗ ಆ ಮತೀಯ ಸಂಘಟನೆಗಳು ಯಾವ ರೀತಿಯಾಗಿ ಕೆಲಸ ನಿರ್ವಹಿಸಿದೆ ಅನ್ನೋದನ್ನ ಇವತ್ತು ಯೋಚನೆ ಮಾಡಬೇಕಾಗಿರ್ತಕ್ಕಂತ ಕಾಲಘಟ್ಟದಲ್ಲಿ ಇವತ್ತು ಸಮಾಜ ಇದೆ. ಈ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ವಿರೋಧವನ್ನ ಮಾಡಬೇಕು ಮತ್ತು ಸತ್ಯಾಸತ್ಯತೆಯ ವಿರುದ್ಧ ಇದನ್ನ ತಿರುಚಿಸತಕ್ಕಂತ ಕೆಲಸ ಕಾರ್ಯಗಳು ಮಾಡ್ತಾ ಇರುವಂತದ್ದು ಅತ್ಯಂತ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಅರುಣ್ ಕುಮಾರ್ ಪುತಿಲ್ ಅವರೇ ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಅರುಣ್ ಕುಮಾರ್ ಪುತಿಲ್ ಅವರು ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತಾಡಿದ್ದಾರೆ. ಜೊತೆಗೆ ಇದು ಯಾಕೆ ಹೀಗಾಗ್ತಾ ಇದೆ ಗೊತ್ತಿಲ್ಲ, ಆದರೆ ನಾವು ನೇರವಾಗಿ ಸಂತ್ರಸ್ತೆಯ ಪರವಾಗಿದ್ದೀವಿ ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಒಂದು ವಿಚಾರ ಸತ್ಯ ಏನಂತ ಹೇಳಿದಾಗ, ಆರೋಪಿ ಎಸ್ಕೇಪ್ ಆಗಿ ನಾಪತ್ತೆಯಾಗಿ ಇಷ್ಟು ದಿನಗಳು ಕಳೀತಾ ಬಂತು, ಎಲ್ಲಿ ಹೋಗಿದ್ದಾನೆ ಅನ್ನುವಂತಹ ಪ್ರಶ್ನೆ. ಸೊ ಆಗಿದ್ದಾಗ ನೇರವಾಗಿ ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದು. ಯಾಕಂದರೆ 21 ವರ್ಷದ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಅಂತ ಬಂದಾಗ ಎಲ್ಲಿ ಹೋಗಿದ್ದಾನೆ ಅನ್ನುವಂತಹ ಪ್ರಶ್ನೆ, ಆತನನ್ನು ಯಾವಾಗ ಹಿಡಿತೀರಿ ಅನ್ನುವಂಥ ವಿಚಾರವನ್ನು, ಜೊತೆಗೆ ಆ ಸಂತ್ರಸ್ತೆಗೆ ಯಾವಾಗ ನ್ಯಾಯವನ್ನು ಕೊಡ್ತೀರಿ ಅನ್ನುವಂತಹ ವಿಚಾರ, ಎಲ್ಲ ನ್ಯಾಯಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಕಾಯ್ತಾ ಇದೆ.